ಕೇಳಣ್ಣ. ತೋಕೂರು ಬೆಳ್ಳಾಯರು ನಮ್ಮ ಗ್ರಾಮವು, ಬಡುಬಣಂಬೂರು ಪುಣ್ಯ ಭೂಮಿಯು. ನಮಸ್ಕಾರ ವೀಕ್ಷಕರೇ, ನಾನು ನರೇಂದ್ರ ಕೆರೆಕಾಡು. ಕೋವಿಡ್-19 ಎನ್ನುವಂತಹ ಕೊರೋನಾ ವೈರಸ್ ಇಂದು ವಿಶ್ವಮಟ್ಟದಲ್ಲಿಯೇ ಸಂಚಲನ ಮೂಡಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಮೂಲಕ ಪ್ರತಿಯೊಂದು ರಾಜ್ಯ ಸರ್ಕಾರಕ್ಕೆ ಹಲವಾರು ಸೂಚನೆಗಳನ್ನು ನೀಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ BS ಯಡಿಯೂರಪ್ಪ ಅವರು ಜಿಲ್ಲಾಡಳಿತದ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಮಂಗಳೂರು ತಾಲೂಕಿನ ಪಡುಪಣಂಬೂರು ಗ್ರಾಮ ಪಂಚಾಯತ್ತಿನ ಕೋವಿಡ್-19 ಕೊರೋನಾ ವೈರಸ್ ಇದರ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ಯಾವ ರೀತಿ ನಡೆಸಿದ್ದಾರೆ ಎನ್ನುವ ಚಿತ್ರಣವನ್ನು ತಮ್ಮ ಮುಂದೆ ನಾವೀಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ರಾಕ್ಷಸ ರೂಪದ ಕೊರೋನಾ ಈಗ ಭಾರತಕ್ಕೂ ಕಾಲಿಟ್ಟಿದೆ. ಇಡೀ ಜಗತ್ತು ತಲ್ಲಣಿಸುತ್ತಿದೆ. ಮನುಷ್ಯ ಕುಲವನ್ನೇ ನಾಶ ಮಾಡಲು ಹೊರಟಿರುವ ಕೊರೋನಾ ವೈರಸ್ ಬಗ್ಗೆ ಹೆದರಬೇಡಿ, ಆದರೆ ಎಚ್ಚರದಿಂದಿರಿ. ಕೊರೋನಾ ಕೊರೋನಾ ಎಲ್ಲೆಲ್ಲೂ ಹಬ್ಬಿದೆ, ಹಬ್ಬೋದು ತಡೆಯೋದೆ ನಮಗೀಗ ಉಳಿದಿದೆ. ಎಚ್ಚರ ಎಚ್ಚರ. ಜಾಗತಿಕವಾಗಿ ಕರೋನಾ ಸಮಸ್ಯೆ, ಈ ಸಮಸ್ಯೆ ಕೇವಲ ಒಂದು ರಾಜ್ಯಕ್ಕೆ ದೇಶಕ್ಕೆ ಮಾತ್ರವಲ್ಲ, ಇದೊಂದು ಜಾಗತಿಕವಾಗಿರತಕ್ಕಂಥ ಒಂದು ಭಯಾನಕವಾಗಿರತಕ್ಕಂಥ ಒಂದು ಪಿಡುಗು. ಬಹುಶಃ ಯಾರ ಊಹೆಗೂ ಸಿಲುಕದಿದ್ದಂತಹ ಈ ಒಂದು ಪಿಡುಗು ಇವತ್ತು ನಮ್ಮನ್ನು ಬಾಧಿಸ್ತಾ ಇದೆ. ದೇಶ ಸರ್ಕಾರ ಈ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸುವುದರ ಮುಖಾಂತರ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದೆ. ನಾವು ಸರ್ಕಾರ ಮತ್ತು ನಾವು ಜನಸಾಮಾನ್ಯರು ಒಟ್ಟು ಸೇರಿ ಇದನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಅಭಿನಂದಿಸ್ತೇವೆ. ಬಪ್ಪನಾಡು ರಥೋತ್ಸವ ಬಹಳ ಅತ್ಯಂತ ಸರ್ಕಾರದ ನಿರ್ದೇಶನದಂತೆ ನಾವು ಪಾಲಿಸಿದ್ದೇವೆ. ಆಗ ಈ ರಥೋತ್ಸವದಲ್ಲಿ ಸರ್ಕಾರ ಯಾವ ರೀತಿ ರಥೋತ್ಸವವನ್ನು ನಡೆಸಬೇಕು ಎಂಬುದಾಗಿ ಹೇಳಿದ್ದೋ ಅದೇ ರೀತಿಯ ರಥೋತ್ಸವವನ್ನು ಕೂಡ ನಾವು ನಡೆಸಿಕೊಟ್ಟಿದ್ದೇವೆ. ಆ ಮೂಲಕ ಇದಕ್ಕೆ ಜನರು ಕೂಡ ನಮ್ಮೊಂದಿಗೆ ಸಾಕಷ್ಟು ಸಹಕರಿಸಿದ್ದಾರೆ. ದೇವರ ಅನುಗ್ರಹದಿಂದ ಈ ಸಾಂಕ್ರಾಮಿಕ ಪೀಡೆ ಬಹುಬೇಗ ತೊಲಗಲಿ. ಅದರಿಂದ ಉಂಟಾಗುತ್ತಿದ್ದಂತಹ ಕಷ್ಟ ನಷ್ಟಗಳು ಏನಿವೆ, ಆ ಕಷ್ಟ ನಷ್ಟಗಳು ಅದು ಶೀಘ್ರದಲ್ಲಿ ಪರಿಹಾರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ದಿನಗಳು ಬರುವಂತಾಗಲಿ ಎಂಬುದಾಗಿ ನಾನು ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನವಲ್ಲಿ ಭಕ್ತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಕೊರೋನಾ ಕೊರೋನಾ ಎಲ್ಲೆಲ್ಲೂ ಹಬ್ಬಿದೆ, ಹಬ್ಬೋದು ತಡೆಯೋದೆ ನಮಗೀಗ ಉಳಿದಿದೆ. ಎಚ್ಚರ ಎಚ್ಚರ. ನಮಸ್ತೆ, ನಾನು ವಿನೋದ್ ಕುಮಾರ್ ಬಳ್ಳೂರು, ಕಿನ್ನಿಗೋಳಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಈ ಒಂದು ಕೋವಿಡ್-19 ಕೊರೋನಾ ವೈರಸ್ನ ವಿಶ್ವವ್ಯಾಪಿ ಈ ಒಂದು ವೈರಸ್ ಹಬ್ಬಿರುವ ಕಾರಣ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಹಲವಾರು ಇದರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿ ಪಡುವಣ ಪಂಚಾಯತಿಯಲ್ಲಿ ಸಹ ಈ ಒಂದು ವೈರಸ್ನ ಬಗ್ಗೆ ನಾವು ಜನಜಾಗೃತಿ ಮಾಡುವ ಮುಖಾಂತರ ಎಲ್ಲ ಪ್ರದೇಶಗಳಲ್ಲೂ ಜನರಿಗೆ ಈ ಬಗ್ಗೆ ಅರಿವನ್ನು ಮೂಡಿಸುವುದನ್ನು, ಅದೇ ರೀತಿ ಸಾಮಾಜಿಕ ಅಂತರವನ್ನು ಕಾಯುವುದರ ಬಗ್ಗೆ ಹಲವಾರು ರೀತಿಯಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಮ್ಮ ಈ ಪಡುವಣ ಪಂಚಾಯತಿ ಮುಖಾಂತರ ಆಗಿದೆ. ಈ ಬಗ್ಗೆ ನಮಗೆ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರೋಗ್ಯ ಸಹಾಯಕರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಗ್ರಾಮ ಪಂಚಾಯತ್ನ ಸದಸ್ಯರು, ಹಾಗೆ ಅಭಿವೃದ್ಧಿ ಅಧಿಕಾರಿಯವರು, ಅದಕ್ಕೆ ಸಂಬಂಧಪಟ್ಟ ಪಂಚಾಯತಿ ಸಿಬ್ಬಂದಿಗಳು ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಈ ಪಡಬಣಬೂರು ಸೊಸೈಟಿಯಲ್ಲಿ ಸಹ 2,000ಕ್ಕಿಂತ ಮಿಕ್ಕಿ ಪಡಿತರ ಚೀಟಿ ಹೊಂದಿರುವ ಸರಿಯಾದ ಸಮಯಕ್ಕೆ ನಾವು ಪಡಿತರವನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅತಿ ತೀರ ಬಡವರಿಗೆ ನಾವು ದಾನಿಗಳ ಮುಖಾಂತರ
ಸಂಗ್ರಹವನ್ನು ಮಾಡಿ ಈಗಾಗಲೇ ಕಿಟ್ಟುಗಳನ್ನು ವಿತರಿಸಿ ಆಗಿದೆ. ಐಕಳ, ಕಿನ್ನಿಗೋಳಿ ಹಾಗೂ ಕಿಲ್ಪಾಡಿ, ಪಡುಬುಣಮೂರು, ಹಳೆಯಂಗಡಿ, ಅತಿಕಾರಿಬೆಟ್ಟು, ಬಳ್ಕುಂಜೆ ಎಲ್ಲ ಪ್ರದೇಶಗಳಲ್ಲೂ ಈ ಬಗ್ಗೆ ಜನರಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಕೊರೋನಾವನ್ನು ನಾವು ಬೇರು ಸಮೇತ ಓಡಿಸಬೇಕಾಗಿರುವುದರಿಂದ ಮುಂದಿನ ದಿನಗಳಲ್ಲೂ ಈ ಬಗ್ಗೆ ಎಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರುತ್ತೇನೆ. ಎಲ್ಲೆಲ್ಲೂ ಹಬ್ಬಿದೆ. ನಮಸ್ತೆ, ನಾನು ಅನಿತಾ ವಿ ಕ್ಯಾಥ್ರಿನ್, ಪಡಪಣಬೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇಡೀ ಜಗತ್ತಿಗೆ ಮಾರಕವಾಗಿ ಪರಿಣಮಿಸಿರುವ ಕೊರೋನಾ ವೈರಸ್ಸನ್ನು ತಡೆಗಟ್ಟಲು ಪಡಪಣಬೂರು ಗ್ರಾಮ ಪಂಚಾಯತ್ ಕೂಡ ಸರ್ಕಾರದ ಆದೇಶ ಹಾಗೂ ಜಿಲ್ಲಾಡಳಿತ ನಿರ್ದೇಶನದಂತೆ ಕಾರ್ಯವಹಿಸುತ್ತಿದೆ. ಗ್ರಾಮೀಣ ಕಾರ್ಯಪಡೆಯನ್ನು ಸರ್ಕಾರದ ನಿರ್ದೇಶನದಂತೆ ರಚಿಸಲಾಗಿದೆ. ಈ ಗ್ರಾಮೀಣ ಕಾರ್ಯಪಡೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತರಬೇತಿಯನ್ನು ಕೂಡ ನೀಡಲಾಗಿದೆ. ಈ ಗ್ರಾಮೀಣ ಕಾರ್ಯಪಡೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಂಘ ಸಂಸ್ಥೆಗಳು, ವಿವಿಧ ಇಲಾಖಾ ಅಧಿಕಾರಿಗಳ ಸಹಾಯದೊಂದಿಗೆ ನಮ್ಮ ಗ್ರಾಮ ಪಂಚಾಯತ್ನ ಪ್ರತಿಯೊಂದು ಬಸ್ ನಿಲ್ದಾಣಗಳಲ್ಲಿ ಕೂಡ ಕೈ ತೊಳೆಯುವ ವ್ಯವಸ್ಥೆಯನ್ನು ಶುಚಿತ್ವದ ಕಡೆ ನಿಗಾವಹಿಸಲು ಕೈ ತೊಳೆಯುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪ್ರತಿ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗಡಿಗಳ ಮುಂದೆ ಸಾಮಾಜಿಕ ಡಿಸ್ಟೆನ್ಸನ್ನು, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ನಮಗೆ ಯಾವುದೆಲ್ಲ ನಿರ್ದೇಶನಗಳು ನೀಡುತ್ತದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾಗಿ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ, ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪಂಚಾಯತ್ ಸಿಬ್ಬಂದಿಗಳು ಇವರೆಲ್ಲರ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಅಂತ. ತಡೆಯೋದೆ ನಮಗೀಗ ಉಳಿದಿದೆ, ಯಾರಿಗೂ ಶೇಖರಣೆ ಮಾಡಬೇಡಿ, ಎಚ್ಚರ ತಪ್ಪಿ ಪ್ರೀತಿ ತೋರಬೇಡಿ, ಎಚ್ಚರ ಗುಂಪು ಕಟ್ಟಿ ಇರಬೇಡಿ, ಗುಂಪಿನಲ್ಲಿ ಹೋಗಬೇಡಿ, ಎಚ್ಚರ ಎಚ್ಚರ. ನಮಸ್ತೆ, ನಾನು ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ತೋಕೂರು ಹಳೆಂಗಡಿ, ಇದರ ಅಧ್ಯಕ್ಷ ಸುರೇಶ್ ಶೆಟ್ಟಿ. ದೇರ್ಲಕಟ್ಟೆಯ ಎನ್ನಪ್ಪಯ್ಯ ಆಸ್ಪತ್ರೆ ಇದರ ವೈದ್ಯಾಧಿಕಾರಿಗಳ ಸಹಯೋಗದೊಂದಿಗೆ ಹಳೆಯಂಗಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೋವಿಡ್-19 ಕೊರೋನಾ ವೈರಸ್ನ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಿರುಚಿತ್ರ ಪ್ರದರ್ಶನ ಮತ್ತು ಸುಮಾರು 150 ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆಶಾ ಕಾರ್ಯಕರ್ತೆಯರು ಹಾಗೂ ನಮ್ಮ ಸಂಸ್ಥೆಯ ಮಹಿಳಾ ಕಾರ್ಯಕರ್ತೆಯರು ತೋಕೂರಿನ ಗ್ರಾಮದ ಪ್ರತಿ ಮನೆಗೂ ತಲುಪಿಸಿ ಕೊರೋನಾ ವೈರಸ್ನ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಹಾಗೂ ಗ್ರಾಮ ಪಂಚಾಯತ್ನ ಸಹಯೋಗದೊಂದಿಗೆ ಪ್ರತಿ ಅಂಗಡಿಗಳ ಎದುರಿನಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸುಣ್ಣ ಹಾಕಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಜನತಾ ಕರ್ಫ್ಯೂವನ್ನು ಆಚರಿಸಿದ್ದು ಮಹಾಮಾರಿಯನ್ನು ಹೋಗಲಾಡಿಸಲು ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹ ಹಾಗೂ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಕಷ್ಟದಿಂದ ಇರುವಂಥ ಗ್ರಾಮಸ್ಥರಿಗೆ ಸುಮಾರು 133 ಕಷ್ಟಜೀವಿಗಳಿಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ನಮ್ಮ ಸಂಸ್ಥೆಗೆ ದಾನಿಗಳಾಗಿ ಸಹಕರಿಸಿದಂಥ ನಮ್ಮ ಪೋಷಕರಿಂದ ಒಟ್ಟುಗೂಡಿಸಿದಂಥ ಒಂದು ಆಹಾರ ಪದಾರ್ಥ ಈ ಸಂದರ್ಭದಲ್ಲಿ ಪ್ರತಿ ಗ್ರಾಮದವರಿಗೆ ಕೂಡ ನಾವು ತಲುಪಿಸುವಲ್ಲಿ ಹೀಗೆ ಸುಮಾರು 134 ಮನೆಗಳಿಗೆ ಆಹಾರ ಧಾನ್ಯಗಳನ್ನು ಒದಗಿಸಿದ್ದೇವೆ. ನಮ್ಮ ಸಂಸ್ಥೆಯ ವರಾಂಡದಲ್ಲಿ 9 ಗಂಟೆ 9 ನಿಮಿಷದವರೆಗೆ ದೀಪವನ್ನು ಪ್ರಜ್ವಲನೆಗೊಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಸ್ಥೆಯು ಈ ಒಂದು ಕಾರ್ಯದಲ್ಲಿ ಭಾಗವಹಿಸಲು ಬಹಳ ಉತ್ಸುಕವಾಗಿದೆ. ಧನ್ಯವಾದ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಡೆಯೋದೆ ನಮಗೀಗ ಉಳಿದಿದೆ, ಯಾರಿಗೂ ಶೇಖರಣೆ ಮಾಡಬೇಡಿ, ಎಚ್ಚರ ತಪ್ಪಿ ಪ್ರೀತಿ ತೋರಬೇಡಿ, ಎಚ್ಚರ ಗುಂಪು ಕಟ್ಟಿ ಇರಬೇಡಿ, ಗುಂಪಿನಲ್ಲಿ ಹೋಗಬೇಡಿ, ಎಚ್ಚರ ಎಚ್ಚರ. ನಮಸ್ಕಾರ, ನಾನು ರಾಜೇಶ್ ದಾಸ್, ಶ್ರೀ ವಿನಾಯಕ ಮಿತ್ರ ಮಂಡಳಿ ರಿಜಿಸ್ಟರ್ಡ್ ಪಕ್ಷಕೆರೆ ಇದರ ಮಾಜಿ ಅಧ್ಯಕ್ಷನಾಗಿದ್ದೇನೆ. ಕೊರೋನಾ ಮಾರಕ ವೈರಸ್ ಹೇಗೆ ಹಬ್ಬುತ್ತದೆ, ಅದರ ಲಕ್ಷಣಗಳೇನು,
ಅದರಿಂದ ಏನೆಲ್ಲ ತೊಂದರೆಗಳಿದೆ, ಯಾವ ರೀತಿ ಸಾಂಕ್ರಾಮಿಕವಾಗಿ ಹಬ್ಬುತ್ತೆ, ಹಾಗೂ ಅದನ್ನು ಹೇಗೆ ತಡೆಗಟ್ಟಬಹುದು, ಮಂಡಳಿ ಹಾಗೂ ನಮ್ಮ ಪಡಪನಮೂರು ಪಂಚಾಯತ್ ಸಹಭಾಗಿತ್ವದಲ್ಲಿ ಒಟ್ಟಿಗೆ ಜಂಟಿಯಾಗಿ ನಾವು ಎಸ್ಕೋಡಿ ಎಂಬ ಭಾಗದಲ್ಲಿ ನೀರುಗಳನ್ನು ಹಾಕಿ ಹಾಗೆ ಸ್ಯಾನಿಟೈಸರ್ಗಳನ್ನು ಯೂಸ್ ಮಾಡಿ ಹ್ಯಾಂಡ್ ವಾಶ್ ಹೇಗೆ ಮಾಡಬೇಕೆಂಬುದನ್ನು ಅಲ್ಲಿನ ಆ ಊರಿನ ಗ್ರಾಮಸ್ಥರಿಗೆ ಒಂದು ವಿಷಯಗಳನ್ನು ಮನದಟ್ಟು ಮಾಡಿಸಿ ಅದರಿಂದನೂ ತಕ್ಕ ಮಟ್ಟಿಗೆ ನಾವು ಮಾಡಿಸುವಲ್ಲಿ ಸಫಲವಾಗಿದ್ದೇವೆ. ಹಾಗೆ ಈ ಲಾಕ್ಡೌನ್ ವಿಷಯಗಳು ಬಂದಾಗ ಕೆಲವೊಂದು ಮೆಡಿಸಿನ್ಗಳ ಸಮಸ್ಯೆಗಳು ಬಂದಿತ್ತು. ಸುಮಾರು ಒಂದು 2 ಮನೆಗಳು ನಮಗೆ ಕಾಲ್ ಮಾಡಿದರು, ನಾವು ತೀರಾ ಕಷ್ಟದಲ್ಲಿದ್ದೇವೆ, ನಮಗೆ ಮೆಡಿಸಿನ್ಗಳು ಬೇಕಂತೇಳಿ. SC ಕಾಲೋನಿಯಲ್ಲಿ ಆ 2 ಮನೆಗಳಿಗೂ ಜನರಿಕ್ ಔಷಧಿಯ ಮುಖಾಂತರ ತಂದು ಆ ಮೆಡಿಸಿನ್ಗಳನ್ನು ನಾವು ತಲುಪಿಸಿದ್ದೇವೆ. ಅಥವಾ ಗ್ರಾಮಸ್ಥರಿಂದ ಯಾವುದೇ ರೀತಿಯ ಬೇಡಿಕೆಗಳು ಬಂದಲ್ಲೂ, ಪಂಚಾಯತಿಗಳಿಂದ ಬಂದಲ್ಲೂ ನಾವು ಅದನ್ನು ನಮ್ಮ ಕೈಲಿಂದಾದಷ್ಟು ಏನು ವ್ಯವಸ್ಥೆಗಳನ್ನು ಮಾಡಲಿಕ್ಕಾಗತ್ತೆ ಅದನ್ನು ನಾವು ನಿಜವಾಗಿಯೂ ಸಹಕರಿಸ್ತೇವೆ. ಯೂತ್ ಜನ್ರೇಷನ್ ನಾವೇನು ಮಾಡ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಯಾವ ರೀತಿಯಲ್ಲಿ ಈ ದೇಶಕ್ಕೆ ಯಾವುದೇ ರೀತಿಯ ಹಾನಿಕಾರಕಗಳು ಆಗದಂಗೆ ನಮ್ಮ ಕಡೆಯಿಂದ ಏನು ನಾವೊಂದು ಅಳಿಲು ಸೇವೆಯನ್ನು ಮಾಡ್ಬೋದು ಅದನ್ನು ನಾವೆಲ್ಲರೂ ಮಾಡಬೇಕಂತೇಳಿ ನಿಮ್ಮ ಹತ್ರ ಕಳಕಳಿಯಾಗಿ ವಿನಂತಿಸ್ತೇನೆ. ಕೊರೋನಾ ಎಲ್ಲೆಲ್ಲೂ ಹಬ್ಬಿದೆ, ಹಬ್ಬೋದು ತಡೆಯೋದೆ ನಮಗೀಗ ಉಳಿದಿದೆ ಎಚ್ಚರ. ಪಡುಪಣಂಬೂರು ಗ್ರಾಮ ಪಂಚಾಯತ್ 10 ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದನ್ನು ನೀವು ಈಗಾಗಲೇ ನೋಡಿದ್ದೀರಾ. ಮುಂದಿನ ದಿನದಲ್ಲಿ ಯಾವ ರೀತಿ ಅವರು ಇನ್ನಷ್ಟು ಕಾರ್ಯಕ್ರಮಗಳನ್ನು ಹಾಗೂ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವ ಹಿತದೃಷ್ಟಿಯಿಂದ ಸಮಾಜ ಸೇವಾ ಸಂಸ್ಥೆಗಳಿಗೆ ಹೇಗೆ ಬೆರೆತುಕೊಂಡಿದೆ ಎನ್ನುವುದನ್ನು ಒಂದು ಸಣ್ಣ ವಿರಾಮದ ಬಳಿಕ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗಿದೆಯಾ? ವೈದ್ಯರು ಹಲವು ವೈದ್ಯಕೀಯ ಪರೀಕ್ಷೆಗಳಿಗೆ ಸಲಹೆ ನೀಡಿದ್ದಾರಾ? ಹಾಗಿದ್ರೆ ಕೂಡಲೇ ಸಂಪರ್ಕಿಸಿ ಹಳೆ ಅಂಗಡಿಯ ಹೆಲ್ತ್ ಕೇರ್ ಡಯಾಗ್ನೋಸಿಸ್ ಸೆಂಟರ್ಗೆ. ಇಲ್ಲಿ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ, ಕಫ ಪರೀಕ್ಷೆ, ECG, ನೈಬುಲೈಸೇಷನ್, IV ಡ್ರಿಪ್ಸ್, ಇಂಜೆಕ್ಷನ್, ಡ್ರೆಸ್ಸಿಂಗ್, ರಕ್ತದೊತ್ತಡ ಹೀಗೆ ಮುಂತಾದ ಸೇವೆಗಳು ಅತ್ಯುತ್ತಮ ರೀತಿಯಲ್ಲಿ ಲಭ್ಯವಿದೆ. ಹಾಗಿದ್ರೆ ಕೂಡಲೇ ಸಂಪರ್ಕಿಸಿ, ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳಿ. ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಹೆಲ್ತ್ ಕೇರ್ ಡಯಾಗ್ನೋಸಿಸ್ ಸೆಂಟರ್, ಅರಿಗೋನ್ ಬಿಲ್ಡಿಂಗ್, ಬಸ್ ನಿಲ್ದಾಣದ ಎದುರು, ಹಳೆ ಅಂಗಡಿ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08242282300 8197249300. ನಿಮ್ಮ ಮಕ್ಕಳು ಉತ್ತಮ ಕ್ರೀಡಾಪಟುಗಳಾಗಿ ಮಿಂಚಬೇಕೆಂಬ ಕನಸು ಕಾಣ್ತಿದ್ದೀರಾ? ಅದರ ತರಬೇತಿ ಕೇಂದ್ರಕ್ಕಾಗಿ ಸಂಶೋಧನೆ ನಡೆಸ್ತಾ ಇದ್ರೆ ಇಲ್ಲಿದೆ ಅತ್ಯುತ್ತಮ ಮಾನ್ಯತೆ ಪಡೆದ ಹಳೆಯಂಗಡಿಯ ಟೋರ್ಪಡೋ ಸಂಸ್ಥೆ. ಇಲ್ಲಿ ಕ್ರಿಕೆಟ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ಗಳ ತರಬೇತಿ ನೀಡ್ತಾ ಇದ್ದು ಅಂತಾರಾಷ್ಟ್ರೀಯ ಹಾಗೂ ಹಲವು ಪ್ರಶಸ್ತಿಗಳನ್ನ ಬಾಚಿರುವ ಕೋಚ್ಗಳಿದ್ದಾರೆ. ಹಾಗಿದ್ರೆ ತಡ ಯಾಕೆ? ನೀವು ಹಾಗೂ ನಿಮ್ಮ ಮಕ್ಕಳು ಕ್ರೀಡಾ ಜಗತ್ತಿನಲ್ಲಿ ಶೈನ್ ಆಗಬೇಕೆಂದಿದ್ರೆ ಕೂಡಲೇ ಸಂಪರ್ಕಿಸಿ ಹಳೆಯಂಗಡಿ ತೋಪೂರಿನ ಟೋರ್ಪಡೋ ಸಂಸ್ಥೆಗೆ. ನಮ್ಮನ್ನು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9886814788 9845121498. ಕೊರೋನಾ ಎಲ್ಲೆಲ್ಲೂ ಹಬ್ಬಿದೆ, ಹಬ್ಬೋದು ತಡೆಯೋದೆ ನಮಗೀಗ ಉಳಿದಿದೆ ಎಚ್ಚರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವೊಂದು ಸೂಚನೆಗಳನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ನಾವು ನಮ್ಮ ಮಸೀದಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಳೆಯಂಗಡಿ, ಕದಿಕೆ, ಸಾಗು, ಸಂತೆಕಟ್ಟೆ, ಇಂದಿರಾನಗರ ಮಸೀದಿಯಲ್ಲಿ ನಮಾಜುಗಳನ್ನು ನಡೆಸದೆ ಮನೆಯಲ್ಲಿಯೇ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲೇ ನಮಾಜು ಮಾಡುವುದರ ಮೂಲಕ ನಾವು ಸರ್ಕಾರದ ಆದೇಶಗಳನ್ನು ಪಾಲಿಸ್ತಾ ಇದ್ದೇವೆ. ದರ್ಗಾದಲ್ಲಿ ಕೈಗೊಳ್ಳತಕ್ಕಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ನಾವು ತಕ್ಷಣದಿಂದಲೇ ರದ್ದುಪಡಿಸಿ
ಬಡ ಮಂದಿಗಳಿಗೆ, ಅದರಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲ ಹೆಚ್ಚಿನ ಕುಟುಂಬಗಳಿಗೆ ನೀಡತಕ್ಕಂಥ ಕಿಟ್ಟನ್ನು ನಾವು ನೀಡಿದ್ದೇವೆ. ಭಾರತ ಮುಂದಿನಂತೆ ಆರ್ಥಿಕವಾಗಿ ಸಬಲವಾಗಿ ಬಲಿಷ್ಠ ಭಾರತ ಆಗಲಿ ಅಂತ ನಾನು ಆಸೆ. ಜೈ ಹಿಂದ್, ಜೈ ಭಾರತ ಮಾತೆ. ತಡೆಯೋದೆ ನಮಗೀಗ ಉಳಿದಿದೆ, ಯಾರಿಗೂ ಶೇಖರಣೆ ಮಾಡಬೇಡಿ ಎಚ್ಚರ, ತಪ್ಪಿ ಪ್ರೀತಿ ತೋರಬೇಡಿ ಎಚ್ಚರ, ಗುಂಪು ಕಟ್ಟಿ ಇರಬೇಡಿ, ಗುಂಪಿನಲ್ಲಿ ಹೋಗಬೇಡಿ ಎಚ್ಚರ ಎಚ್ಚರ. ನಮಸ್ಕಾರ. ಜಿಲ್ಲಾ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತ ಹಾಗೂ ರಾಷ್ಟ್ರ ಮಟ್ಟದಲ್ಲಿ 4ನೇ ಸ್ಥಾನವನ್ನು ಪಡೆದಿರುವಂತಹ ತೋಕೂರಿನ ಒಂದು ಜವಾಬ್ದಾರಿಯುತ ಸಂಸ್ಥೆಯಾಗಿರುವ ತೋಕೂರು ಯುವಕ ಸಂಘದ ಅಧ್ಯಕ್ಷ ಹೇಮನಾಥ್ ಅಮೀನ್. ಈ ಗ್ರಾಮದಲ್ಲಿ ಈ ಬಗ್ಗೆ ಜನರಿಗೆ ಬೇಕಾದಷ್ಟು ಪೂರ್ವಭಾವಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಈ ಒಂದು ವ್ಯಾಧಿಗೆ ಸಮರ್ಪಕವಾದ ಒಂದು ಮದ್ದನ್ನು ಯಾವ ದೇಶದಲ್ಲೂ ಇಷ್ಟರವರೆಗೆ ಕಂಡುಹಿಡಿದಿಲ್ಲ. ನಮ್ಮ ಸಂಘದ ಸದಸ್ಯರ ಜೊತೆಗೆ ಮಹಿಳಾ ಮಂಡಲದ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ನಾವು ಪ್ರತಿ ಮನೆಗೆ ಭೇಟಿ ಕೊಟ್ಟು ಈ ಬಗ್ಗೆ ಅವರಿಗೆ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಈಗಾಗಲೇ ಒಂದು 73 ಕುಟುಂಬಗಳಿಗೆ ದಿನಬಳಕೆಯ ದಿನಸಿ ಸಾಮಾನು ಹಾಗೂ ಅಕ್ಕಿಯನ್ನು ವಿತರಿಸಿದ್ದೇವೆ. 16,000 ರೂಪಾಯಿಯ ವೈದ್ಯಕೀಯ ವೆಚ್ಚವನ್ನು ನಮ್ಮ ಗ್ರಾಮದ ಕುಟುಂಬಗಳಿಗೆ ಒದಗಿಸಿದ್ದೇವೆ. ಗುರು ಚೈತನ್ಯ ಸೇವಾಶ್ರಮ ವೇಣೂರು ಇಲ್ಲಿಂದ ನಮ್ಮ ಸಂಘಕ್ಕೆ ಮನವಿ ಬಂದಿತ್ತು. ಹಾಗೆ ಅವರ ಮನವಿಗೆ ಕೂಡ ಸೂಕ್ತವಾದ ಸ್ಪಂದನೆಯನ್ನು ನೀಡಿದ್ದೇವೆ. ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಪಡುಪಣಂಬೂರು ಗ್ರಾಮ ಪಂಚಾಯತ್ಗೆ ಸಹಕಾರವನ್ನು ನೀಡಬೇಕಾಗಿ ತೋಕೂರು ಯುವಕ ಸಂಘದ ಪರವಾಗಿ ಹಾಗೂ ಮಹಿಳಾ ಮಂಡಲದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೊರೋನಾ ಎಲ್ಲೆಲ್ಲೂ ಹಬ್ಬಿದೆ, ಹಬ್ಬೋದು ತಡೆಯೋದೆ ನಮಗೀಗ ಉಳಿದಿದೆ. ಮುಲ್ಕಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ವೆಂಕಟೇಶ್ ಹೆಬ್ಬಾರ್ ಇವರ ಉಸ್ತುವಾರಿಯಲ್ಲಿ ಸುಮಾರು 1,86,000 ರೂಪಾಯಿಯ ಮೌಲ್ಯದ ಈ ಕೆರೆಕಾಡು ಭಾಗಕ್ಕೆ 57 ಕುಟುಂಬಗಳಿಗೆ ಅವರಿಗೆ ಅಕ್ಕಿ ಇರ್ಬೋದು, ತೊಗರಿಬೇಳೆ ಇರ್ಬೋದು, ದೀಪದ ಎಣ್ಣೆ ಇರ್ಬೋದು, ತೆಂಗಿನ ಎಣ್ಣೆಗಳು, ಆಮೇಲೆ ಬೆಲ್ಲ, ಸಕ್ಕರೆ, ಹೀಗೆ ಎಲ್ಲ ಸಾಮಾನುಗಳನ್ನು ಈಗಾಗಲೇ ಮನೆಗಳಿಗೆ ತಲುಪಿಸಿದ್ದೇವೆ. ನಾವು ಮನೆಗೆ ಭೇಟಿ ಮಾಡಿ ಯಾರಿಗೆಲ್ಲ ನೀರಿನ ಬಿಲ್ಲು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೆ ವಿದ್ಯುತ್ ಬಿಲ್ ತೀರಾ ಕಡುಬಡವರು, ಅವರ ಮನೆಗೆ ನಾವೆಲ್ಲರೂ ವಿಸಿಟ್ ಮಾಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ವಿದ್ಯುತ್ ನೀರಿನ ಬಿಲ್ಲನ್ನು ನಮ್ಮ ಲಕ್ಷ್ಮಣ್ ಸಾಲಿಯನ್ ಪುನರೂರು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಮಗೆ ಶಾಸನಬದ್ಧ ಅನುದಾನ ಬರ್ತದೆ 14 ಪಂಚಾಯತ್ ಸದಸ್ಯರಿಗೆ. ಅದನ್ನು ಮೊನ್ನೆಯಿಂದ ನಾವು ಕೊಡುವಂಥ ವ್ಯವಸ್ಥೆ ನಾವು ಈಗ ಕೂಡ ಕೊಡ್ತಾ ಇದ್ದಾರೆ, ಇದನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಸುಬ್ರಹ್ಮಣ್ಯ ಸ್ಪೋರ್ಟ್ಸ್ ಕ್ಲಬ್, ಲಯನ್ಸ್ ಕ್ಲಬ್ಬು ವಿಶೇಷವಾಗಿ ಇದರಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮದು ರೇಷನ್ ಅಂಗಡಿ ದೂರ ಇದೆ. ಈ ಬಗ್ಗೆ ನಮ್ಮ ಹಳೆಂಗಡಿ PCA ಬ್ಯಾಂಕಿನ ಅಧ್ಯಕ್ಷರು ಕೂಡ ವಿಶೇಷ ಕಾಳಜಿ ವಹಿಸಿ ನಮಗೆ ನಾವು ನಮ್ಮ ಸಮಿತಿಯ ವತಿಯಿಂದ ಅದು ಕೂಡ ರಿಯಾಯಿತಿ ದರದಲ್ಲಿ ನಮಗೆ ಗಾಡಿಗಳನ್ನು ತೇಜ್ಪಾಲ್ ಸುವರ್ಣ ಇವರು ಕೊಟ್ಟಿದ್ದಾರೆ. ಬಹುಶಃ ನಮ್ಮಲ್ಲಿ ಇರುವಂಥದ್ದು ಯುವಶಕ್ತಿ, ಆ ಯುವಶಕ್ತಿಯನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಬಹುಶಃ ಯುವ ಸಮಾಜ ಇವತ್ತು ಮನೆಯಿಂದ ಹೊರಗೆ ಬಂದು ಆಡುವಂಥದ್ದು, ಬೇರೆ ಬೇರೆ ಕಡೆಗಳಲ್ಲಿ ಕೂತ್ಕೊಳ್ಳುವಂಥದ್ದು ನಾನು ಮನವಿ ಮಾಡ್ಕೊಳ್ತೇನೆ. ಮನೆಯಲ್ಲೇ ಇರಿ. ನಮ್ಮ ಮಕ್ಕಳಿಗಾಗಿ, ನಮ್ಮ ತಾಯಿಗಾಗಿ, ನಮ್ಮ ಸಹೋದರಿಯರಿಗಾಗಿ, ನಮ್ಮ ಅಜ್ಜಿಯಂದಿರಿಗಾಗಿ ನಾವು ಮನೆಯಲ್ಲಿರುವ. ದಯವಿಟ್ಟು ಮನೆಯಿಂದ ಹೊರಗೆ ಬರಬೇಡಿ. ಅವಶ್ಯಕತೆ ಇದ್ದರೆ, ಏನಾದರೂ ತೊಂದರೆಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ಖಂಡಿತ ನಾವು ನಿಮಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ನಮ್ಮ ಯುವಶಕ್ತಿಯನ್ನು ಈ ಕೊರೋನಾದ ವಿರುದ್ಧ ಹೋರಾಡಲು ನಾವು ಬಳಸೋಣ ಅಂತೇಳಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕೈ ಬಾಯಿ ಕಣ್ಣು ಶುದ್ಧ ಇರಲಿ, ಇರುವ ಜಾಗ ಶುದ್ಧ ಇರಲಿ, ಸಾಬೂನಿಂದ ಕೈ ತೊಳಿಬೇಕು, ನೀವು ಮತ್ತೆ ಕೈ ತೊಳಿಬೇಕು. ಎಲ್ಲ ಕೆಮ್ಮು ಕೊರೋನಾ ಅಲ್ಲ, ನೆಗಡಿ ಜ್ವರವು ಕೊರೋನಾ ಅಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸೇವಾ ಪ್ರತಿನಿಧಿ ಸವಿತಾ ಶರತ್ ಬೆಳ್ಳಾಯರು. ನಾನು ಪಡುಪಣಂಬೂರಿನ ಸೇವಾ ಪ್ರತಿನಿಧಿಯಾಗಿದ್ದೇನೆ. ಅದರಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾವಂದರ ಮಾರ್ಗದರ್ಶನದ ಪ್ರಕಾರ ಜನಗಳಿಗೆ ಸೇವೆಯನ್ನು ಮಾಡ್ತಾ ಇದ್ದೇವೆ ನಿರಂತರವಾಗಿ. ಯೋಜನೆಯ ಮಾಸಾಸನ ಅದು ಜನಗಳ ಮನೆಗೆ ಈ ಮುಲ್ಕಿ ವಲಯದಲ್ಲಿ ಸಾಧಾರಣ 36 ಕುಟುಂಬಗಳಿಗೆ ಮಾಸಾಸನವನ್ನು ಒದಗಿಸಲಿತ್ತು. ಯೋಜನೆಯ ಮುಖಾಂತರ ಸಹಕಾರ ಮಾಡಿದ್ದೇವೆ. ಯಾರಿಗಾದರೂ ಕಷ್ಟ ತೊಂದರೆ ಇದ್ದರೆ ಸೇವಾ ಪ್ರತಿನಿಧಿಗಳಿಗೆ ತಿಳಿಸಿ. ಊರಿನ ಜನಗಳೇ ಆಗಿರಲಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸದಾ ನಿಮ್ಮೊಂದಿಗೆ ಇದೆ. ಹೆದರದಿರಿ ಓ
ಹೆದರಿದರೆ ಇದು ಬಲು ರಗಳೆ. ಕೊರೋನಾ ಕೊರೋನಾ ಎಲ್ಲೆಲ್ಲೂ ಹಬ್ಬಿದೆ, ಹಬ್ಬೋದು ತಡೆಯೋದೆ ನಮಗೀಗ ಉಳಿದಿದೆ. ನಮಸ್ಕಾರ. ಪಡುಪಡಂಬೂರು ಗ್ರಾಮ ಪಂಚಾಯತಿಯಲ್ಲಿ ಕೊರೋನಾದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮೊದಲನೇದಾಗಿ ಮಾಡಿದ್ದೇವೆ. ಮುಖ್ಯವಾಗಿ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ನಮ್ಮ ಗ್ರಾಮದ ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಸಂಘ ಸಂಸ್ಥೆಗಳ ಸಹಕಾರ, ಎಲ್ಲ ದಾನಿಗಳ ಸಹಕಾರದಿಂದ ಇವತ್ತು ವ್ಯವಸ್ಥಿತವಾಗಿ ಬಡವರಿಗೆ ಕಿಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿ ವಾರ್ಡ್ ಹಾಗೂ ಗ್ರಾಮಗಳಿಗೆ ತೆರಳಿ ದೇವಸ್ಥಾನ, ಮಸೀದಿ, ಚರ್ಚ್ಗಳಿಗೆ ಸರ್ಕಾರದ ಏನು ಆದೇಶ ಬಂದಿದೆ ಅದನ್ನು ಪಾಲಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ನಿಗದಿತ ಸಮಯದಲ್ಲಿ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಆರಕ್ಷಕ ಠಾಣೆಯವರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಡ ವರ್ಗದ ಜನರಿಗೆ ಬೇಕಾಗುವ ಸಾಮಾನು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಸಂಘ ಸಂಸ್ಥೆ ಹಾಗೂ ಊರಿನ ದಾನಿಗಳ ಸಹಕಾರದಿಂದ ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಕ್ಷೇತ್ರದ ಶಾಸಕರಾದ ಉಮಾನಾಥ್ ಕೋಟೆಯನ್ರವರ ಮಾರ್ಗದರ್ಶನ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರ ಮಾರ್ಗದರ್ಶನ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರ ಮಾರ್ಗದರ್ಶನದಿಂದ ಬಹಳ ವ್ಯವಸ್ಥಿತವಾಗಿ ಈ ಕೊರೋನಾ ತಡೆಗಟ್ಟುವಿಕೆ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೇವೆ. ಏನಾದರೂ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನೀವು ನಮ್ಮ ಗ್ರಾಮ ಪಂಚಾಯತಿಗೆ ಮಾಹಿತಿ ನೀಡಿದಲ್ಲಿ ತಕ್ಷಣ ನಿಮ್ಮ ಮಾಹಿತಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡ್ತೇನೆ. ಅದೇ ರೀತಿ ಸಂಘ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯತಿನ ಸದಸ್ಯರು, ಜನಪ್ರತಿನಿಧಿಗಳು ಹಾಗೂ ಎಲ್ಲ ದಾನಿಗಳ ಸಹಕಾರ ಮುಂದೆಯೂ ಹೀಗೆ ನಿಮ್ಮಲ್ಲಿ ಇರಲಿ ಎಂದು ಆಶಿಸುತ್ತಾ ತಡೆಯೋದೆ ನಮಗೀಗ ಉಳಿದಿದೆ. ಯಾಗೂ ಶೇಖರಣೆ ಮಾಡಬೇಡಿ, ಎಚ್ಚರ. ತಪ್ಪಿ ಪ್ರೀತಿ ತೋರಬೇಡಿ, ಎಚ್ಚರ. ಗುಂಪು ಕಟ್ಟಿ ಇರಬೇಡಿ, ಗುಂಪಿನಲ್ಲಿ ಹೋಗಬೇಡಿ, ಎಚ್ಚರ ಎಚ್ಚರ. ನಮಸ್ಕಾರ. ನಮ್ಮ ಪಡುಪಣಂಬೂರು ಗ್ರಾಮದಲ್ಲೂ ಕೂಡ ನಮ್ಮ ಎಲ್ಲ ಗ್ರಾಮಸ್ಥರು ಸರ್ಕಾರದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸಹಕರಿಸ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ನಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಅರಸು ಡೈರಿ ಫಾರ್ಮ್ಸ್ ಇದರ ಮುಖಾಂತರ ನಾವು ಪ್ರತಿನಿತ್ಯ ಮನೆ ಮನೆಗೆ ಹಾಲನ್ನು ವಿತರಿಸುವಂತಹ ಕೆಲಸವನ್ನು ಸುಮಾರು 1 ವರ್ಷದಿಂದ ಈಗಾಗಲೇ ಮಾಡ್ತಾ ಇದ್ದೆವು. ನಮ್ಮ ಹಾಲಿಗೆ ಡಿಮಾಂಡ್ ಈಗಾಗಲೇ ಜಾಸ್ತಿಯಾಗಿದೆ. ಆ ನಿಟ್ಟಿನಲ್ಲಿ ಇದೊಂದು ರೈತರಿಗೆ ಅವರ ಸರಕುಗಳಿಗೆ ಒಂದು ಬೇಡಿಕೆ ಈಗಾಗಲೇ ಬಂದಿದೆ. ಸಂಕಷ್ಟದ ದಿನಗಳಲ್ಲಿ ನಮ್ಮ ಪಡುಪಣಂಬೂರಿನ ಗ್ರಾಮಸ್ಥರು, ನಮ್ಮ ಯುವಕರು ಮನೆ ಮನೆಗೆ ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಸಹಾಯವನ್ನು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಾವು ಖಂಡಿತವಾಗಿ ಸಹಕಾರವನ್ನು ನೀಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲ ನಮ್ಮ ಯುವ ಜನತೆ ಸ್ವಯಂ ಪ್ರೇರಿತವಾಗಿ ಅವರವರ ಜವಾಬ್ದಾರಿಗಳನ್ನು ಅವರು ಮಾಡಬೇಕು. ಸರ್ಕಾರದ ಮಾರ್ಗಸೂಚಿಗಳನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ಒಂದು ಪಡುಪಣಂಬೂರು ಗ್ರಾಮ ಪಂಚಾಯತ್ನಲ್ಲಿ ಟಾಸ್ಕ್ ಫೋರ್ಸಿನ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ ಬಗ್ಗೆ ತಾವು ಈಗಾಗಲೇ ವೀಕ್ಷಿಸಿದ್ದೀರಿ. ಇದರೊಂದಿಗೆ ಪಡುಪಣಂಬೂರಿನ ಕಲ್ಲಾಪಿನ ಶ್ರೀ ವೀರಭದ್ರ ಮಹಮ್ಮಾಯಿ ದೇವಸ್ಥಾನದ ಆಡಳಿತ ಮಂಡಳಿಯು ಅಲ್ಲಿನ ವಾಚನಾಲಯ, ಯುವಕ ಮಂಡಲ ಹಾಗೂ ಮಹಿಳಾ ವೇದಿಕೆಯ ಮೂಲಕ ಸುಮಾರು 57 ಕುಟುಂಬಗಳಿಗೆ 95,000 ವೆಚ್ಚದಲ್ಲಿ ಆಹಾರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ತೋಕೂರಿನ ಶ್ರೀ ಗಜಾನನ ಸ್ಪೋರ್ಟ್ಸ್ ಕ್ಲಬ್ ಇವರು 2 ಹಂತದಲ್ಲಿ ಗ್ರಾಮಸ್ಥರಿಗೆ ಆಹಾರದ ಕಿಟ್ಗಳನ್ನು ನೀಡಿದ್ದಾರೆ. ಸೇವಾ ರೂಪದಲ್ಲಿ ಹಲವಾರು ದಾನಿಗಳಾಗಿ ತೆರೆ ಮರೆಯಲ್ಲಿ ಪ್ರತಿಯೊಂದು ಗ್ರಾಮಸ್ಥರಿಗೂ ಸಹ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಡುಪಣಂಬೂರು ಗ್ರಾಮ ಪಂಚಾಯಿತಿಗೆ ಸಹಕರಿಸಿದ ಎಲ್ಲ ದಾನಿಗಳಿಗೂ, ಸೇವಾ ಸಂಸ್ಥೆಗಳಿಗೂ, ಜನಪ್ರತಿನಿಧಿಗಳಿಗೂ ಹಾಗೂ ತನು ಮನ ಧನದಿಂದ ಸಹಕಾರ ನೀಡಿದ ಸಂಸ್ಥೆಗಳಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ನಮನಗಳನ್ನು ಅರ್ಪಿಸುತ್ತಾ ಕ್ಯಾಮರಾಮ್ಯಾನ್ ಶ್ರೀನಿವಾಸ್ ಬಪ್ಪನಾಡು ಇವರೊಂದಿಗೆ ನರೇಂದ್ರ ಕೆರೆಕಾಡು. ನಮಸ್ಕಾರ. ನೋಡಣ್ಣ ಕೇಳಣ್ಣ, ನೋಡಣ್ಣ ಕೇಳಣ್ಣ, ತೋಕೂರು ಬೆಳ್ಳಾಯರು ನಮ್ಮ ಗ್ರಾಮವು, ಪಡುಪಣಂಬೂರು ಪುಣ್ಯ ಭೂಮಿಯು.
ನೋಡಣ್ಣ ಕೇಳಣ್ಣ ನೋಡಣ್ಣ ಕೇಳಣ್ಣ ತೋಕೂರು ಬೆಳ್ಳಾಯರು ನಮ್ಮ ಗ್ರಾಮವು ಪಡುಪಣಂಬೂರು ಪುಣ್ಯಭೂಮಿಯು ತೋಕೂರು ಬೆಳ್ಳಾಯರು ನಮ್ಮ ಗ್ರಾಮವು ಪಡುಪಣಂಬೂರು ಪುಣ್ಯಭೂಮಿಯು